ಸೊ ವೀಕ್ಷಕರೇ, ಶೈನ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸಿದಂತಹ ಮಾಸಿಕ ಕಂತುಗಳ ಸ್ಕೀಮ್ ಹಾಗೂ ಉಳಿತಾಯ ಯೋಜನೆಯ 14ನೇ ಡ್ರಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆರಂಭದ ಕಂತಿನಲ್ಲಿ ಆಕ್ಟಿವಾ ಹೋಂಡಾ ಸ್ಕೂಟರ್ನಿಂದ ಆರಂಭ ಆಗಿ ಪ್ರತಿ ತಿಂಗಳು ಕೂಡ ಗ್ರಾಹಕರ ಆ ಕನಸಿನ ವಸ್ತುಗಳನ್ನು ಅದೃಷ್ಟದ ರೂಪದಲ್ಲಿ ನೀಡುವುದರ ಮೂಲಕ ಶೈನ್ ಎಂಟರ್ಪ್ರೈಸಸ್ ಈಗಾಗಲೇ ಮನೆಮಾತಾಗಿದೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಆ್ಯಂಕರ್ ಆದಂತಹ ಆಕಾಶ್ ಅವರು ಇರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಅವರು ನಮ್ಮ ಜೊತೆ ಸೇರಿಕೊಂಡಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ಟಾರ್ ನವಾಜ್ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೇನೆ. ಸೊ ನೇರ ಪ್ರಸಾರದ ಮೂಲಕ ವೀಕ್ಷಿಸದಿರುವಂತಹ ನಮ್ಮೆಲ್ಲ ಗ್ರಾಹಕರನ್ನು ಈ ಒಂದು ಡ್ರಾ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸೊ ಪ್ರಥಮವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಶೈನ್ ಎಂಟರ್ಪ್ರೈಸಸ್ ಆರಂಭದಲ್ಲೇ ವಾಗ್ದಾನ ಮಾಡಿದ ಹಾಗೆ ಪ್ರತಿ ತಿಂಗಳು ಕೂಡ ನೀಡುವಂತಹ ಬಹುಮಾನಗಳ ವಿವರ, ಅದು ಚಿನ್ನ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮಧ್ಯಮ ವರ್ಗ ಹಾಗೂ ಬಡ ವರ್ಗದ ಜನರು ತಮ್ಮ ಆ ನಿರೀಕ್ಷೆಗಳನ್ನು, ತಮ್ಮ ಆಶೆಗಳನ್ನು ಮನಸ್ಸಿನಲ್ಲಿ ಕಟ್ಟಿಕೊಂಡು ತಮ್ಮ ಆ ಪ್ರತಿದಿನದ ಆದಾಯ ಆ ಕನಸಿಗೆ ತಕ್ಕ ಹಾಗೆ ಸೂಟಾಗದೇ ಇದ್ದಾಗ ಕನಸನ್ನು ಸಣ್ಣದು ಮಾಡಿಕೊಂಡು ಅದೃಷ್ಟದ ರೂಪದಲ್ಲಿ ಯಾವುದಾದ್ರೂ ವಸ್ತುಗಳನ್ನು ನಿರೀಕ್ಷಿಸ್ತಾ ಇರಬೇಕಾದ್ರೆ ಇವತ್ತು ಶೈನ್ ಎಂಟರ್ಪ್ರೈಸಸ್ ಖಂಡಿತವಾಗಿಯೂ ಆ ಅದೃಷ್ಟವನ್ನು ಜನರಲ್ಲಿ ತಲುಪಿಸುವಲ್ಲಿ, ಜನರನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಹಳ ಇವತ್ತು ಸಂತೋಷ ಪಡ್ತಾ ಇದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಂತಹ ಮಧ್ಯಮ ವರ್ಗ ಹಾಗೂ ಬಡ ಜನರು ತಮ್ಮ ಈ ಕನಸಿನ ವಸ್ತುಗಳನ್ನು ಪಡೀಲಿಕ್ಕೋಸ್ಕರ ಒಂದು ವೇದಿಕೆಯನ್ನು ಹುಡುಕ್ತಿರುವಾಗ ಫಿರೋಜ್ ಖಾನ್ ಹಾಗೂ ಮುಜಫರ್ ಅವರು ಒಂದು ಅದ್ಭುತವಾದಂತಹ ಯೋಜನೆಯನ್ನು ಹಾಕಿ ಬಡಜನ ಹಾಗೂ ಮಧ್ಯಮ ವರ್ಗದ ಜನರ ಈ ಪ್ರತಿ ತಿಂಗಳಲ್ಲಿ ಪಡೆಯುವಂತಹ ದುಡ್ಡನ್ನು ಉಳಿತಾಯದ ರೂಪದಲ್ಲಿ ಶೇಖರಿಸಿಡುವುದರ ಮೂಲಕ ಪ್ರತಿ ತಿಂಗಳು ಕೂಡ ಗ್ರಾಹಕರ ಆ ಕನಸಿನ ವಸ್ತುಗಳನ್ನು ಅದೃಷ್ಟದ ರೂಪದಲ್ಲಿ ನೀಡುತ್ತಾ, ಅದೇ ರೀತಿ ಕೊನೆಯವರೆಗೂ 18 ತಿಂಗಳ ಆ ಕಂತು ಮುಕ್ತಾಯ ಆದರೂ ಕೂಡ ಯಾವುದೇ ಬಹುಮಾನ ಬರದೇ ಇದ್ದರೂ ಕೂಡ ಚಿಂತಿಸಬೇಕಾಗಿಲ್ಲ. ಕೊನೆಯದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಯಾವ ರೀತಿಯ ಆ ರಿಮೈನಿಂಗ್ ವಸ್ತುಗಳು 4 ಆಯ್ಕೆಗಳನ್ನು ಕೂಡ ಇಲ್ಲಿ ಶೈನ್ ಎಂಟರ್ಪ್ರೈಸಸ್ ನೀಡಿದೆ. ಸೊ ನಾವು ಪ್ರಥಮವಾಗಿ ಫಿರೋಜ್ ಖಾನ್ ಅದೇ ರೀತಿ ಮುಜಫರ್ ಅವರನ್ನು ನಾನು ಅಧಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮುಜಫರ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಸೊ ಶೈನ್ ಎಂಟರ್ಪ್ರೈಸಸ್ ಎಂಬ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕಾದ್ರೆ ಬಹಳಷ್ಟು ಯೋಚನೆಗಳಿತ್ತು. ಯಾವ ರೀತಿ ನಾವು ಮಧ್ಯಮ ವರ್ಗ ಹಾಗೂ ಬಡ ಜನರ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಬೋದು, ಜನರಿಗೋಸ್ಕರ ಯಾವ ರೀತಿಯ ಒಂದು ಉತ್ತಮ ಯೋಜನೆಯನ್ನು ನಾವು ಹಾಕ್ಬೋದು. ಕೇವಲ ಸ್ಕೀಮ್ ಅಂತ ಹೇಳಿದರೆ, ಆ ಹಿಂದಿನ ದಿನಗಳಲ್ಲಿ ಸ್ಕೀಮ್ ಅಂತ ಹೇಳಿದರೆ ಬಹಳ ಕೀಳರಿಮೆಯ ಭಾವನೆ ಇತ್ತು. ಆದರೆ ಆ ಕೀಳರಿಮೆಯನ್ನು ಹೋಗಲಾಡಿಸಿ ಸ್ಕೀಮ್ನ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಏಕೈಕ ಸಂಸ್ಥೆಯಾಗಿದೆ ಶೈನ್ ಎಂಟರ್ಪ್ರೈಸಸ್. ಯಾಕೆಂತ ಹೇಳಿದರೆ ಕನಸಿನ ಮನೆ ಆ ಕೊನೆಯ 18ನೇ ತಿಂಗಳಲ್ಲಿ ನಡೆಯುವಂತಹ ಬಂಪರ್ ಡ್ರಾ ಸಂದರ್ಭದಲ್ಲಿ ಒಬ್ಬ ಅದೃಷ್ಟಶಾಲಿ 2 ಬೆಡ್ರೂಮ್ನ ಆ ಸುಸಜ್ಜಿತವಾದಂತಹ ಮನೆಯ ಯಜಮಾನರಾಗ್ತಾರೆ. ಇದು ಇತ್ತೀಚಿನ ಕಾಲದಲ್ಲಿ ದೈನಂದಿನ ಆದಾಯದ ಮೂಲಕ ದುಡ್ಡನ್ನು ಶೇಖರಿಸಿಟ್ಟು ಒಂದು ಮನೆಯನ್ನು ಖರೀದಿಸುವುದಂತ ಹೇಳಿದರೆ ಅದು ಖಂಡಿತವಾಗಿಯೂ ಕನಸಿನ ಮಾತು. ಸೊ ಇಂತಹ ಕನಸುಗಳನ್ನು ನನಸು ಮಾಡಬೇಕು ಎಂಬ ಉದ್ದೇಶದಿಂದ ಶೈನ್ ಎಂಟರ್ಪ್ರೈಸಸ್ ಇಂತಹ ಒಂದು ವಿನೂತನ ಯೋಜನೆಯನ್ನು ಪರಿಚಯಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಇವತ್ತಿಗೆ 14ನೇ ತಿಂಗಳ ಡ್ರಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮುಂಭಾಗದಲ್ಲಿ ತಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ, ಇದು 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಗ್ರಾಹಕರ ಟೋಕನ್ ಸಂಖ್ಯೆ. ಇದು 10ನೇ ತಾರೀಕಿನ ನಂತರ ಇವತ್ತಿನವರೆಗೆ 15ನೇ ತಾರೀಕಿನವರೆಗೆ ದುಡ್ಡು ನೀಡಿದಂತಹ ಗ್ರಾಹಕರ ಟೋಕನ್ ಸಂಖ್ಯೆ. 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಗ್ರಾಹಕರಲ್ಲಿ 3 ಜನರಿಗೆ ಚಿನ್ನದ ಉಂಗುರ ಇದೆ. ಕ್ಯಾಮ್ರಾ ಮೂಲಕ ತಾವು ನೋಡ್ಬೋದು, ಬಹಳ ಅದ್ಭುತವಾದಂತಹ ಶೈಲಿಯ ಉತ್ತಮ ವಿನ್ಯಾಸದ 3 ಸರ್ಪ್ರೈಸ್ ಗಿಫ್ಟ್ಗಳು. ಅದೇ ರೀತಿ ಇವತ್ತಿನ ಪ್ರಮುಖ ಬಹುಮಾನ ಏನಿದೆ, 70,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ಇದೆ. 70,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ಇವತ್ತಿನ ಪ್ರಮುಖ ಮುಖ್ಯ ಬಹುಮಾನವಾಗಿ ನಮ್ಮ ಅದೃಷ್ಟಶಾಲಿ ಪಡೆಯಲಿಕ್ಕಿದ್ದಾರೆ. ಸೊ ನೋಡುವ ಇವತ್ತು ಯಾವೆಲ್ಲ ಅದೃಷ್ಟವಂತರು ಯಾವ ರೀತಿ ತಮ್ಮ ಅದೃಷ್ಟವನ್ನು ಇವತ್ತು ಪರೀಕ್ಷಿಸಿಕೊಳ್ತಾರೆ. ಯಾಕಂತ ಹೇಳಿದರೆ ಅದೃಷ್ಟ ಅಂತ ಹೇಳಿದರೆ ಯಾವ ಸಂದರ್ಭದಲ್ಲಿ, ಯಾವ ರೂಪದಲ್ಲಿ, ಯಾರ ಕಾಲಬುಡಕ್ಕೆ ಬಂದು ಸೇರ್ತಿದೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಈ ಅದೃಷ್ಟವನ್ನು, ನಮಗೆ ಆ ಅದೃಷ್ಟ ಇದೆಯೋ ಇಲ್ವೋ ಅಂತೇಳಿ ನಾವು ತಿಳಿಯಬೇಕಾದ್ರೆ ಇಂತಹ ಸ್ಕೀಮ್ಗಳಲ್ಲಿ ಭಾಗವಹಿಸಬೇಕು ಗ್ರಾಹಕರೇ. ನಾವು ಭಾಗವಹಿಸದೇ ಇದ್ದು ನಮಗೆ ಅದೃಷ್ಟ ಇಲ್ಲ, ನಮಗೆ ಸಿಗುವುದಿಲ್ಲ ಅಂತ ಹೇಳಿದರೆ ಇದು ಖಂಡಿತವಾಗಿಯೂ ಮೂರ್ಖತನದ ಮಾತು. ನಮ್ಮ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನಮಗೆ ಅದೃಷ್ಟ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಹಾಗಾಗಿ ಶೈನ್ ಎಂಟರ್ಪ್ರೈಸಸ್ ಮತ್ತೊಂದು ಧಮಾಕವನ್ನು ಪರಿಚಯಿಸ್ತಾ ಇದೆ. ಈಗ 14ನೇ ಡ್ರಾ ಆದರೆ ಇನ್ನು ಕೇವಲ 4 ಡ್ರಾ ಬಾಕಿ ಇರೋದು.
ಆ 2 ಬೆಡ್ರೂಮ್ನ ಸುಸಜ್ಜಿತವಾದಂತಹ ಬಂಪರ್ ಕೊಡುಗೆ ಅದೃಷ್ಟದ ರೂಪದಲ್ಲಿ ಸಿಗಲಿಕ್ಕೆ. ಸೊ ತದನಂತರ ಶೈನ್ ಎಂಟರ್ಪ್ರೈಸಸ್ ನೀವು ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಲಾಗದಂತಹ ಒಂದು ಅದ್ಭುತ ಯೋಜನೆಯನ್ನು ರೂಪಿಸಿಕೊಂಡು ನಿಮ್ಮನ್ನು ತಲುಪುವಂತಹ ಪ್ರಯತ್ನಕ್ಕೋಸ್ಕರ ಸರ್ವ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳು ಕೂಡ ಇದ್ದಾರೆ. ಆ ಅತಿಥಿಗಳು ಬೇರೆ ಯಾರೂ ಅಲ್ಲ, ನಮ್ಮ ಈ ಸ್ಕೀಮ್ನ ಶೈನ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸಿದಂತಹ ಈ ಯೋಜನೆಯ 12ನೇ ತಿಂಗಳಲ್ಲಿ ಮಾರುತಿ ಆಲ್ಟೋ 800 ಅದೃಷ್ಟದ ರೂಪದಲ್ಲಿ ಪಡೆದುಕೊಂಡಂತಹ ನಮ್ಮ ಸ್ನೇಹಿತರಿದ್ದಾರೆ. ಅವರ ಹೆಸರು ಶೇಖರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಹಾಜರಿದ್ದಾರೆ. ಸೊ ಶೇಖರ್ ಅವರನ್ನು ಕೂಡ ಬಹಳಷ್ಟು ಆತ್ಮೀಯವಾಗಿ ನಾವು ಸ್ಟುಡಿಯೋಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಸೊ ಪ್ರಥಮವಾಗಿ ಸರ್ಪ್ರೈಸ್ ಗಿಫ್ಟನ್ನು ಆಯ್ಕೆ ಮಾಡುವಂತಹ ಸಮಯ. ಅದಕ್ಕಿಂತಲೂ ಮುಂಚೆ ಈ ಟ್ರೈನಲ್ಲಿರುವಂತಹ ಎಲ್ಲ ಟೋಕನ್ ಸಂಖ್ಯೆಗಳನ್ನು ನಾವು ಈ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಆ ಬಾಕ್ಸನ್ನು ತಾವು ಕ್ಯಾಮ್ರಾ ಮೂಲಕ ನೋಡ್ಬೋದು. ಖಾಲಿ ಬಾಕ್ಸ್ ಇದೆ. ನೋಡುವಂತಹ ಗ್ರಾಹಕರ ಆ ಸಂಶಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ಕೂಡ ನಾವು ನೇರ ಪ್ರಸಾರದ ಮೂಲಕ ನಿಷ್ಕಲಂಕವಾಗಿ ಪಾರದರ್ಶಕತೆ ಆ ಸೇವೆಯನ್ನು ನೀಡುವಂತಹ ಉದ್ದೇಶದಿಂದ ಇಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಸ್ಪಂದನ TV ಮೂಲಕ ಈ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಇಂಚನ್ನು ಕೂಡ ನಾವು ನೇರ ಪ್ರಸಾರದ ಮೂಲಕ ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ನೀವು ನೀಡುವಂತಹ ಆ ದುಡ್ಡು ಏನಿದೆ, ಆ ದುಡ್ಡಿನ ಮೌಲ್ಯ, ಅದರ ಮಹತ್ವ, ಅದರ ಹಿಂದಿರುವಂತಹ ಆಸೆಗಳು, ಕನಸುಗಳು, ಬೆವರಿನ ಆ ಒಂದೊಂದು ಹನಿಯನ್ನು ಕೂಡ ಶೈನ್ ಎಂಟರ್ಪ್ರೈಸಸ್ ಅರ್ಥೈಸಿಕೊಂಡು ಪ್ರತಿಯೊಂದು ಸೇವೆಯನ್ನು ಕೂಡ ನಿಷ್ಕಲಂಕವಾಗಿ ನಿಮಗೆ ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿಯೂ ಇದುವರೆಗೂ ನೀವು ನೀಡಿದಂತಹ ಆ ಪ್ರೋತ್ಸಾಹ, ಬೆಂಬಲಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಯಾಕೆಂತ ಹೇಳಿದರೆ ಗ್ರಾಹಕರಿಲ್ಲದೆ ಇಂತಹ ಯೋಜನೆಗಳು ಖಂಡಿತ ಯಶಸ್ವಿ ಆಗುವುದಿಲ್ಲ. ನಮ್ಮ ಯಶಸ್ಸಿನ ಪ್ರತಿಯೊಂದು ಮೆಟ್ಲು ಕೂಡ ಅದು ನೀವು ನೀಡಿದಂತಹ ಪ್ರೋತ್ಸಾಹ ಗ್ರಾಹಕರೇ. ಸೊ ಇವತ್ತು ಶೇಖರ್ ಅವರ ಜೊತೆಗೆ ಅವರ ಧರ್ಮಪತ್ನಿ ಕೂಡ ಇದ್ದಾರೆ. ದಯವಿಟ್ಟು ಬನ್ನಿ ಮೇಡಮ್. ಅವರ ಮಗು ಕೂಡ ಇದೆ, ಸಂಪೂರ್ಣ ಕುಟುಂಬ ಇದೆ. 12ನೇ ತಿಂಗಳ ಆ ಅದೃಷ್ಟದಲ್ಲಿ 12ನೇ ತಿಂಗಳ ಆ ಆಲ್ಟೋ ಕಾರ್, ಮಾರುತಿ 800 ಆಲ್ಟೋ ಕಾರ್ ಏನಿದೆ ಅದನ್ನು ಅದೃಷ್ಟದ ರೂಪದಲ್ಲಿ ಪಡೆದುಕೊಂಡಿದ್ದರು ಶೇಖರ್ ಹಾಗೂ ಕುಟುಂಬದವರು. ಸೊ ಅವರಿಗೂ ಕೂಡ ಇದರೊಂದು ಆ ಮಹತ್ವ ಅಂದರೆ ಈ ಒಂದು ಸ್ಕೀಮ್ಗೆ ಆರಂಭದಲ್ಲಿ ಸೇರುವಂತಹ ಸಂದರ್ಭದಲ್ಲಿ ಈ ನಿರೀಕ್ಷೆ ಇತ್ತ ನಿಮಗೆ, ಅಂದರೆ ಇಂತಹ ಒಂದು ಡ್ರಾದಲ್ಲಿ ನಮಗೆ ಕಾರು ಸಿಗ್ಬೋದು ಅಂತೇಳಿ ಶೇಖರ್ ಅವರೇ? ಖಂಡಿತ ಇರಲಿಲ್ಲ. ಯಾಕಂದರೆ ನಮ್ಮ ಪರಿಚಯಸ್ಥರು ಒಬ್ಬರು ನಮ್ಮಲ್ಲಿ ಸ್ಕೀಮ್ನ ಬಗ್ಗೆ ಹೇಳಿದ್ರು. ಆ ನಂತರ ನಾವು ತುಂಬ ಇದರಲ್ಲಿ ಮುಂದುವರಿದ್ರಿ. ಅದೃಷ್ಟ ಕಾರಿನ ರೂಪದಲ್ಲಿ ಬಂತು. ಆ ಕಾರ್ ಸಿಕ್ಕಿದಂತಹ ಸಂದರ್ಭದಲ್ಲಿ ನಿಮ್ಮ ಆ ಕುಟುಂಬದಲ್ಲಿ ಆ ಸಂತೋಷ ಯಾವ ರೀತಿ ಇತ್ತು? ತುಂಬ ಸಂತೋಷ ಆಗಿತ್ತು ನಮಗೆ. ಅಂದರೆ ಈ ಶೈನ್ ಎಂಟರ್ಪ್ರೈಸಸ್ ನೀಡಿದಂತಹ ಈ ಒಂದು ಅದೃಷ್ಟವನ್ನ ಯಾವ ರೀತಿ ಸಂಭ್ರಮಿಸಿದ್ರಿ ತಾವು? ಬೇರೆಯವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಉಳಿದಂತಹ ನಮ್ಮ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಅದೃಷ್ಟ ಯೋಜನೆ ತುಂಬ ಒಳ್ಳೆಯ ಯೋಜನೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು. ಅದೃಷ್ಟವನ್ನ ಕಡೆಗಣಿಸಬಾರದು. ಯಾವ ರೀತಿ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶೇಖರ್ ಹಾಗೂ ಅವರ ಕುಟುಂಬದವರೇ ಉದಾಹರಣೆ. ಯಾಕೆಂತ ಹೇಳಿದ್ರೆ ಆ ಮಾರುತಿ 800 ಕಾರು ಅವರಿಗೆ ಸಿಗ್ತದೆ ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ಕೂಡ ಅವರು ಎಣಿಸಿರ್ಲಿಲ್ಲ. ಅದೃಷ್ಟ ಅವರನ್ನ ಹುಡುಕಿಕೊಂಡು ಬಂದಿತ್ತು. ಸೊ ಮುಂದಿನ ತಿಂಗಳುಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಡ್ರಾ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು 14ನೇ ತಿಂಗಳಲ್ಲಿ 70,000 ವೋಚರ್ ಆದರೆ 15ನೇ ತಿಂಗಳಲ್ಲಿ ಆಕ್ಟಿವಾ ಹೋಂಡಾ ಸ್ಕೂಟರ್, 16ನೇ ತಿಂಗಳಲ್ಲಿ 80,000 ಗಿಫ್ಟ್ ವೋಚರ್ ಇದೆ, 17ನೇ ತಿಂಗಳಲ್ಲಿ ಆಕ್ಟಿವಾ ಹೋಂಡಾ ಸ್ಕೂಟರ್ ಇದೆ, 18ನೇ ತಿಂಗಳಲ್ಲಿ ಈ ಸ್ಕೀಮ್ನ ಪ್ರಮುಖ ಉದ್ದೇಶ ಒಂದು ಕುಟುಂಬಕ್ಕೆ ಒಂದು ಮನೆಯನ್ನು ಅದೃಷ್ಟದ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ನಡೆಯುವುದು ಗ್ರಾಹಕರೇ ನಿಮ್ಮ ವಿಶ್ವಾಸದಿಂದ. ನಿಮ್ಮ ವಿಶ್ವಾಸವೇ ನಮ್ಮ ಪ್ರತಿಯೊಂದು ಆ ಯಶಸ್ಸಿನ ಮೆಟ್ಟಿಲು. ಸೊ ಬನ್ನಿ ನೋಡೋಣ ಇವತ್ತು ಯಾವೆಲ್ಲ ಅದೃಷ್ಟವಂತರು ಯಾವ್ಯಾವ ರೀತಿಯ ಬಹುಮಾನವನ್ನು ಪಡೆದುಕೊಳ್ತಾರೆ ಅಂತ ಹೇಳಿ. 3 ಸರ್ಪ್ರೈಸ್ ಗಿಫ್ಟ್ಗಳಿದೆ, ಅದೇ ರೀತಿ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಸೊ 10ನೇ ತಾರೀಕಿನ ಒಳಗಡೆ ದುಡ್ಡನ್ನು ನೀಡಿದಂತಹ ಗ್ರಾಹಕರ ಟೋಕನ್ ಸಂಖ್ಯೆಯನ್ನು ನಾವು ಆ ಮ್ಯಾಜಿಕ್ ಬಾಕ್ಸಿಗೆ, ಲಕ್ಕಿ ಬಾಕ್ಸಿಗೆ ನಾವು ತುಂಬ್ತಾ ಇದ್ದೇವೆ. ಸೊ ದಯವಿಟ್ಟು ಫಿರೋಜ್ರವರೇ ಅದನ್ನು ಡಂಪ್ ಮಾಡಿ. 3 ಚಿನ್ನದ ಉಂಗುರ ಸರ್ಪ್ರೈಸ್ ಗಿಫ್ಟ್ ರೂಪದಲ್ಲಿ 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಗ್ರಾಹಕರಲ್ಲಿ 3 ಜನರಿಗೆ ಚಿನ್ನದ ಉಂಗುರ ಇದೆ. ಸೊ ಇಲ್ಲಿ ಗ್ರಾಹಕರೇ ಮತ್ತೊಂದು ವಿಷಯ ಏನಂತ ಹೇಳಿದರೆ, ನೀವು 10ನೇ ತಾರೀಕಿನ ಒಳಗಡೆ ನೀಡಿದ್ರು 10ನೇ ತಾರೀಕಿನ ನಂತರ ನೀಡುವುದು ₹600 ದುಡ್ಡೇ. ಇದರಲ್ಲಿ ಕಂಪನಿಗೆ ಲಾಭ ಏನೂ ಇಲ್ಲ. ಉದ್ದೇಶ ಏನು ಅಂತ ಹೇಳಿದರೆ, ಆ ಕೊನೆಯ ಸಂದರ್ಭದಲ್ಲಿ ಇವತ್ತು 15ನೇ ತಾರೀಕಿಗೆ ಡ್ರಾ ನಡೆಯುತ್ತೆ. ಸೊ ಇವತ್ತಿನ ದಿವಸ ನೀವು ಗೂಗಲ್ ಪೇ ಮಾಡ್ತೀರಾ, ನಾನು ದುಡ್ಡು ಕಳಿಸಿದ್ದೀನಿ, ನನ್ನ ಟೋಕನ್ ನಂಬರ್ ಹಾಕಿ ಅಂತ ಹೇಳ್ತೀರಾ. ಸೊ ಆ ಗಡಿಬಿಡಿಯಲ್ಲಿ ಎಲ್ಲಾದರೂ ತಾಂತ್ರಿಕ ಸಮಸ್ಯೆಯಿಂದ ನಿಮ್ಮ ದುಡ್ಡು ನಮಗೆ ತಲುಪಿಲ್ಲ,
ಕಂದೋಷದಿಂದ ಎಲ್ಲಾದರೂ ನಿಮ್ಮ ಟೋಕನ್ ಬಿಟ್ಟೋಯ್ತು, ಈ ಸಮಸ್ಯೆಗಳಿಗೆ ಎಡೆ ಮಾಡೋದು ಬೇಡ, ಅವಕಾಶ ಕೊಡೋದು ಬೇಡ ಅಂತೇಳಿ ಸಂಘಟಕರು ಏನು ಮಾಡ್ತಾರೆ, ಶೈನ್ ಎಂಟರ್ಪ್ರೈಸಸ್ನವರು ಒಂದು ನಿರ್ಧಾರಿತ ದಿನಾಂಕವನ್ನು ತಮಗೆ ತಿಳಿಸಿದ್ದಾರೆ. 10ನೇ ತಾರೀಕಿನ ಒಳಗಡೆ ನೀವು ದುಡ್ಡು ನೀಡಿ. ಅದಕ್ಕೋಸ್ಕರ ನಿಮ್ಮನ್ನು ಉತ್ತೇಜಿಸಲು ಮತ್ತು ನಮ್ಮ ಗ್ರಾಹಕರಲ್ಲಿ ಹೆಚ್ಚಿನ ಗ್ರಾಹಕರು ಅದೃಷ್ಟವಂತರಾಗಬೇಕು, ಇನ್ನಷ್ಟು ಗ್ರಾಹಕರಿಗೆ ಆ ಬಹುಮಾನಗಳು ಸಿಗಬೇಕು ಎಂಬ ನಿಟ್ಟಿನಲ್ಲಿ ಇಂತಹ ಪಾರಿತೋಷಗಳನ್ನು, ಇಂತಹ ಬಹುಮಾನಗಳನ್ನು ನಿಮಗೋಸ್ಕರ ಇಟ್ಟಿದ್ದಾರೆ. ಸೊ ಆದ್ದರಿಂದ ಮುಂದಿನ ತಿಂಗಳಲ್ಲಿ ಈ ಟೋಕನ್ ಏನು ಇಲ್ಲಿ ಉಳಿತಾ ಕಂಡಿದೆ, ಇದು 10ನೇ ತಾರೀಕಿನ ನಂತರ ದುಡ್ಡು ನೀಡಿದಂತಹ ಗ್ರಾಹಕರ ಸಂಖ್ಯೆ. ಇದು ಕಾಣಬಾರ್ದು, ಇದು ಖಾಲಿಯಾಗಿರಬೇಕು ಗ್ರಾಹಕರೇ. ಎಲ್ಲ ನಿಮ್ಮ ದುಡ್ಡು ನೀಡಿದಂತಹ ಟೋಕನ್ ಸಂಖ್ಯೆ ಆ 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಆ ಗುಂಪಿಗೆ ನೀವು ಸೇರಬೇಕು. ಯಾಕೆಂತ ಹೇಳಿದ್ರೆ ಈ ಗ್ರಾಹಕರ ಅದೃಷ್ಟ ತುಂಬ ನಾವು ನಿರಾಶೆ ಆಗ್ತದೆ, ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಈ ಉಂಗುರವನ್ನು ಪಡೆಯುವಂತಹ ಅದೃಷ್ಟ ಇವರಿಗೆ ಸಿಗ್ತಾ ಇಲ್ಲ ಅಂತೇಳಿ. ಸೊ ಮುಂದಿನ ತಿಂಗಳು 10ನೇ ತಾರೀಕಿನ ಒಳಗಡೆ ಎಲ್ಲ ನಮ್ಮ ಗ್ರಾಹಕರು ಸರಿಯಾದ ಸಮಯಕ್ಕೆ ಆ ದುಡ್ಡನ್ನು ಪಾವತಿಸಿ ಸರ್ಪ್ರೈಸ್ ಗಿಫ್ಟನ್ನು ಪಡೆಯಿರಿ. ಜೊತೆಗೆ ಆ ಮುಖ್ಯ ಬಹುಮಾನವನ್ನು ಕೂಡ ಪಡೆಯುವಂತಹ ಆ ಅದೃಷ್ಟವನ್ನು ಕಳೆದುಕೊಳ್ಬೇಡಿ. ಸೊ ಬನ್ನಿ ನೋಡುವ, ಇವತ್ತಿನ ದಿವಸ 3 ಸರ್ಪ್ರೈಸ್ ಗಿಫ್ಟ್ಗಳು ಅಲ್ವಾ. ಪ್ರಥಮವಾಗಿ ನಾವು 3 ಗಿಫ್ಟ್ ಹ್ಯಾಂಪರ್ಸನ್ನು, ಸೊ ಗಿಫ್ಟ್ ಹ್ಯಾಂಪರ್ಸ್ನ ಡ್ರಾ ನಾವು ಪ್ರಥಮವಾಗಿ ಮಾಡ್ತೇವೆ. ಶಫಲ್ ಆಗ್ತಾ ಇದೆ, ಸಂಪೂರ್ಣವಾಗಿ ಮಿಶ್ರಣ ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ಬೇಜಾರು ಬೇಡ. ನನ್ನ ಟೋಕನ್ ಸಂಖ್ಯೆ ಮೇಲೆ ಇತ್ತು, ಸೈಡಲ್ಲಿತ್ತು, ಅಡಿಯಲ್ಲಿ ಸಿಕ್ಕಾಕೊಂಡಿತ್ತು, ಅದು ಸರಿಯಾಗಿ ಕಲಿಸಲಿಲ್ಲ, ಈ ರೀತಿಯ ಆ ಭಿನ್ನಾಭಿಪ್ರಾಯಗಳು ಬೇಡ ಅಂತೇಳಿ ಲೈವ್ ಟೆಲಿಕಾಸ್ಟ್ ಮೂಲಕ ನಾವು ಆ ಡ್ರಾದ ಪ್ರತಿಯೊಂದು ಕ್ಷಣಗಳನ್ನು ತೋರಿಸ್ತಾ ಇದ್ದೇವೆ. ಸೊ ಸಂಪೂರ್ಣವಾಗಿ ಶಫಲ್ ಆಗಿದೆ. ಸೊ ಇವತ್ತು ನಮ್ಮ ಜೊತೆಗೆ ಮಿಸಸ್ ಶೇಖರ್ ಅವರು ಇದ್ದಾರೆ. ಸೊ ನಿಮ್ಮ ಶುಭ ಹಸ್ತದಿಂದ ಈ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟವಂತರು ಯಾರು ಅಂತ ಹೇಳಿ ಇದೊಂದು ವಿಶೇಷ ಲಕ್ಕಿ ಬಹುಮಾನ ಇವತ್ತು ಶೈನ್ ಎಂಟರ್ಪ್ರೈಸಸ್ ನೀಡ್ತಾ ಇದೆ. ಸೊ ಮೇಡಮ್ ಪ್ಲೀಸ್ ಒಬ್ಬರನ್ನು ಆಯ್ಕೆ ಮಾಡಿ. ಗಿಫ್ಟ್ ಹ್ಯಾಂಪರನ್ನು ಅದೃಷ್ಟದ ರೂಪದಲ್ಲಿ ಪಡೆದುಕೊಳ್ಳುವಂತಹ ನಮ್ಮ ಗ್ರಾಹಕರ ಸಂಖ್ಯೆ, ಟೋಕನ್ ಸಂಖ್ಯೆ 1689. 1689 is the lucky number. 1689. ಆಬಿದಾ ಮುನೀರ್. ಅಭಿನಂದನೆಗಳು ಆಬಿದಾರ್ ಅವರೇ, ಕಂಗ್ರಾಚುಲೇಷನ್ಸ್. ಕೈಕಂಬ ಪ್ರದೇಶದ ಆಬಿದಾ ಮುನೀರ್ ಅವರಿಗೆ 1689 ಸಂಖ್ಯೆ ನಮ್ಮ ಗ್ರಾಹಕರಂತಹ ಆಬಿದಾ ಮುನೀರ್ ಅವರಿಗೆ ಈ ಗಿಫ್ಟ್ ಹ್ಯಾಂಪರ್ಸ್ ಬರ್ತಾ ಇದೆ. ಸೊ ಶೈನ್ ಎಂಟರ್ಪ್ರೈಸಸ್ ಪರವಾಗಿ ಅನಂತ ಧನ್ಯವಾದಗಳು, ಅದೇ ರೀತಿ ಶುಭಾಶಯಗಳು. ಸೊ ಮುಂದಿನ ತಿಂಗಳು ಕೂಡ ಮರಿಬೇಡಿ, 10ನೇ ತಾರೀಕಿನ ಒಳಗಡೆ ದುಡ್ಡನ್ನು ನೀಡಿ ಆಬಿದಾರ್ ಅವರೇ ಮತ್ತೊಮ್ಮೆ ಈ ಗಿಫ್ಟ್ ಹ್ಯಾಂಪರ್ ಅಥವಾ ಸರ್ಪ್ರೈಸ್ ಗಿಫ್ಟ್ಗಳನ್ನ ಪಡೆಯುವಂತಹ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಿ. ನೆಕ್ಸ್ಟ್ ಒನ್ ಪ್ಲೀಸ್. ಎರಡನೇ ಗಿಫ್ಟ್ ಹ್ಯಾಂಪರ್, ಎರಡನೇ ಆ ಗಿಫ್ಟ್ ಹ್ಯಾಂಪರನ್ನು ಪಡೆದುಕೊಳ್ಳುವಂತಹ ಟೋಕನ್ ಸಂಖ್ಯೆ, ಅದೃಷ್ಟ ಸಂಖ್ಯೆ 662. 662 ಇಸ್ ದ ಲಕ್ಕಿ ನಂಬರ್. 662 662. ಕರ್ನಾ ಕುಂದಾಪುರ ಪ್ರದೇಶದ ಕರ್ನಾರ್ ಅವರಿಗೆ ಈ ಎರಡನೇ ಗಿಫ್ಟ್ ಹ್ಯಾಂಪರ್ ಅದೃಷ್ಟದ ರೂಪದಲ್ಲಿ ಬಂದಿದೆ. ಅಭಿನಂದನೆಗಳು ಕರ್ನಾರ್ ಅವರೇ, ಕಂಗ್ರಾಚುಲೇಷನ್ಸ್. ಸೊ ಮೂರನೇ ಆಯ್ಕೆ, 3 ಗಿಫ್ಟ್ ಹ್ಯಾಂಪರ್ಸ್ ಇದೆ. ಈಗಾಗಲೇ 1689 ಸಂಖ್ಯೆಯ ನಮ್ಮ ಗ್ರಾಹಕರು ತಮ್ಮ ಅದೃಷ್ಟವನ್ನು ಪಡೆದುಕೊಂಡ್ರೆ 662 ಸಂಖ್ಯೆಯ ಮತ್ತೊಬ್ಬ ಗ್ರಾಹಕರು ಎರಡನೇ ಗಿಫ್ಟ್ ಹ್ಯಾಂಪರ್ಸನ್ನು ಪಡೆದುಕೊಂಡ್ರು. ಮೂರನೇ ಗಿಫ್ಟ್ ಹ್ಯಾಂಪರ್ ಪಡೆಯುವಂತಹ ಅದೃಷ್ಟವಂತರ ಸಂಖ್ಯೆ 2439. 2439 ಇಸ್ ದ ಲಕ್ಕಿ ನಂಬರ್. 2439 2439 ಲಕ್ಕಿ ಸಂಖ್ಯೆ, ಗಿಫ್ಟ್ ಹ್ಯಾಂಪರನ್ನು ಪಡೆದುಕೊಂಡಂತಹ ಲಕ್ಕಿ ಸಂಖ್ಯೆ ಇದು. ಝುವಾ ಫಾತಿಮಾ ದುಬೈನಲ್ಲಿ ಅನಿವಾಸಿ ಭಾರತೀಯರಾಗಿ ಕೆಲಸ ಮಾಡಿಕೊಂಡಿರ್ತಾರೆ. ಸೊ ವಿದೇಶಿಗರಂತ ಹೇಳಿದರೆ ಭಾಳ ಜನರಿಗಿದೆ, ಬೇಕಾದಷ್ಟು ದುಡಿತಾರೆ ಅಂತ ಹೇಳಿದೆ. ಆದರೆ ತಪ್ಪು ಇದು. ಯಾಕಂದರೆ ಆ ಅನಿವಾಸಿ ಭಾರತೀಯರ ಜೀವನ ಶೈಲಿ, ಅವರು ಯಾವ ಉದ್ದೇಶದಿಂದ ಅಲ್ಲಿಗೆ ದುಡಿಲಿಕ್ಕೆ ಹೋಗಿರ್ತಾರೆ. ಸೊ ಇಲ್ಲಿರುವಂತಹ ಇದಕ್ಕೆ ಅವರಿಗೆ ಆಸೆ ಏನಂತೇಳಿ, ಕೆಲವೊಮ್ಮೆ ಈ ಸೌದಿ ಅರೇಬಿಯಾ ದುಬೈಯಲ್ಲಿದ್ದಂತಹ ಗ್ರಾಹಕರಿಗೆ ಪ್ರೈಸ್ ಬಂದರೆ ಅಕ್ಲೆಗೆ ದಾಯಗ ಮಾರ್ರೆ ಬೋಡಿತ್ತಿನ ತಿತ್ತಿನಕ್ಲೆ ಬತ್ತಂದು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ನಾವು. ಆದರೆ ಗ್ರಾಹಕರೇ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಅವರ ಆ ಜೀವನ ಶೈಲಿಯಲ್ಲಿ ಒಂದೊಂದು ಕಥೆಗಳಿರ್ತದೆ, ಒಂದೊಂದು ರಹಸ್ಯಗಳಿರ್ತದೆ, ಒಂದೊಂದು ವಿಚಾರ ಇರ್ತದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸುಖವಾಗಿರಬೇಕು, ಎಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸಬೇಕು ಎಂಬ ಆಶಯ ನಮ್ಮದು. ಸೊ ಈಗಾಗಲೇ 3 ಗಿಫ್ಟ್ ಹ್ಯಾಂಪರ್ಸ್ ಪಡೆದುಕೊಂಡಾಯಿತು. ಇನ್ನು ಗೋಲ್ಡ್ ರಿಂಗ್ ಇದೆ ಸರ್ಪ್ರೈಸ್ ಗಿಫ್ಟ್ ರೂಪದಲ್ಲಿ. ಇದು 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಗ್ರಾಹಕರಿಗೆ ಸಿಗುವಂತಹ ಒಂದು ವಿಶೇಷ ಬಹುಮಾನ. ಇದು ಬಹಳ ಸುಂದರ ವಿನ್ಯಾಸದ ಚಿನ್ನದ ಉಂಗುರ. ಸೊ ಬನ್ನಿ ನೋಡುವ, ಈ ಚಿನ್ನದ ಉಂಗುರವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತರು ಯಾರು ಅಂತೇಳಿ. ಸೊ ಶೇಖರ್ನವರಿದ್ದಾರೆ. ಅದೃಷ್ಟವನ್ನು ತನ್ನ ಮೈಗೂಡಿಸಿಕೊಂಡಂತಹ ಶೇಖರ್ನವರು ಇವತ್ತು ಮತ್ತೊಬ್ಬ ಅದೃಷ್ಟವಂತರನ್ನು ಆಯ್ಕೆ ಮಾಡ್ತಾರೆ. ಸರ್ಪ್ರೈಸ್ ಗಿಫ್ಟ್ ಚಿನ್ನದ ಉಂಗುರ ಪಡೆಯುವಂತಹ ಅದೃಷ್ಟವಂತರು ಯಾರು ಅಂತೇಳಿ ಮತ್ತೊಮ್ಮೆ ಶಫಲ್ ಆಯಿತು.
ಈಗಾಗಲೇ 3 ಜನ ಗಿಫ್ಟ್ ಹ್ಯಾಂಪರ್ಸ್ ಅನ್ನ ಪಡೆದುಕೊಂಡ್ರೆ ಚಿನ್ನದ ಉಂಗುರವನ್ನ ಪಡೆದುಕೊಂಡಂತಹ ಪ್ರಥಮ ಅದೃಷ್ಟಶಾಲಿ. ಬಹಳ ಫ್ಯಾನ್ಸಿ ಸಂಖ್ಯೆ ಇದು, ಅದು ಕೆಥೋಲಿಕ್ ಜನರಾದ್ರೆ ಇನ್ನೂ ಕೂಡ ಇಷ್ಟಪಡುವಂತಹ ಸಂಖ್ಯೆ. 737 737 ಇಸ್ ದ ಲಕ್ಕಿ ನಂಬರ್. 737 737 ಚಿನ್ನದ ಉಂಗುರವನ್ನು ಸರ್ಪ್ರೈಸ್ ಗಿಫ್ಟ್ ರೂಪದಲ್ಲಿ ಪಡೆದಂತಹ ಅದೃಷ್ಟವಂತರ ಸಂಖ್ಯೆ 737. ಉಡುಪಿ ಪ್ರದೇಶದ ನಮ್ಮ ಗ್ರಾಹಕರಿಗೆ ಈ ಚಿನ್ನದ ಉಂಗುರ ಬರ್ತಾ ಇದೆ. ಸೊ ಅಭಿನಂದನೆಗಳು ಚಿನ್ನದ ಉಂಗುರವನ್ನು ಪಡೆದಂತಹ ನಮ್ಮ ಅದೃಷ್ಟವಂತರಿಗೆ. ಇನ್ನು ಎರಡನೇ ಚಿನ್ನದ ಉಂಗುರ, ದ ಸೆಕೆಂಡ್ ಸರ್ಪ್ರೈಸ್ ಗಿಫ್ಟ್ ಯಾರಿಗಂತೇಳಿ ನೋಡುವ. ಶೇಖರ್ ಅವರೇ, ಇನ್ನೊಂದು ದ ಸೆಕೆಂಡ್ ಗೋಲ್ಡ್ ರಿಂಗ್ ವಿನ್ನರ್, ಟೋಕನ್ ನಂಬರ್ 1479. 1479 is the lucky number. 1479 1479 ಮತ್ತೊಂದು ಚಿನ್ನದ ಉಂಗುರವನ್ನು ಪಡೆದುಕೊಂಡಂತಹ ಅದೃಷ್ಟವಂತರ ಸಂಖ್ಯೆ ಇದು. ಇಯಾನ್ ಬೆಳಪು. ಅಭಿನಂದನೆಗಳು ಇಯಾನ್ ರವರೇ. 10ನೇ ತಾರೀಕಿನ ಮುಂಚೆ ದುಡ್ಡು ನೀಡಿದಂತಹ ಪ್ರತಿಫಲ ನೋಡಿ ಎಷ್ಟು ಅದೃಷ್ಟ ಯಾವ ರೀತಿಯಲ್ಲಿ ನಿಮಗೆ ಕೇವಲ 5 ದಿವಸ ದುಡ್ಡು ಮುಂಚೆ ನೀಡಿದಂತಹ ಪ್ರತಿಫಲ ಇವತ್ತು ಚಿನ್ನದ ಉಂಗುರ ರೂಪದಲ್ಲಿ ಬಂದಿದೆ ಇಯಾನ್ ರವರಿಗೆ. ಸೊ ಕೊನೆಯ ಹಾಗೂ 3ನೇ ಸರ್ಪ್ರೈಸ್ ಗಿಫ್ಟ್ ಪಡೆದಂತಹ ಅದೃಷ್ಟವಂತರ ಸಂಖ್ಯೆ 0301 0301 0301 ಇಸ್ ದ ಲಕ್ಕಿ ನಂಬರ್. 3ನೇ ಸರ್ಪ್ರೈಸ್ ಗಿಫ್ಟ್ ಚಿನ್ನದ ಉಂಗುರವನ್ನ ಅದೃಷ್ಟದ ರೂಪದಲ್ಲಿ ಪಡೆದುಕೊಂಡಂತಹ ನಮ್ಮ ಅದೃಷ್ಟವಂತರ ಸಂಖ್ಯೆ ಇದು 0301. ಉಡುಪಿ ಪ್ರದೇಶದ ನಮ್ಮ ಅಸ್ಮಾ ಉಡುಪಿರವರಿಗೆ ಈ ಚಿನ್ನದ ಉಂಗುರ ಇವತ್ತು ಸರ್ಪ್ರೈಸ್ ಗಿಫ್ಟ್ ರೂಪದಲ್ಲಿ ಬಂದಿದೆ. ಸೊ ಯಾವೆಲ್ಲ ಗ್ರಾಹಕರು ಈಗ ಗಿಫ್ಟ್ ಹ್ಯಾಂಪರ್ಸ್ ಅನ್ನು ಪಡೆದುಕೊಂಡ್ರು, ಚಿನ್ನದ ಉಂಗುರವನ್ನು ಪಡೆದುಕೊಂಡ್ರಿ, 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಗ್ರಾಹಕರು, ಸೊ ಮುಂದಿನ ತಿಂಗಳಲ್ಲಿ ಈ ಟ್ರೇ ಖಾಲಿ ಆಗಿರಬೇಕು. ಈ ಎಲ್ಲ ಗ್ರಾಹಕರು ಕೂಡ ಇವತ್ತು ಯಾವ ರೀತಿ ನೀವು ಅದೃಷ್ಟವನ್ನ ಕಳೆದುಕೊಂಡಿದ್ದೀರೋ ಈ ಚಿನ್ನದ ಉಂಗುರ ಪಡೆಯುವ ಮುಂದಿನ ತಿಂಗಳಲ್ಲಿ ಹಾಗಾಗಬಾರ್ದು. 10ನೇ ತಾರೀಕಿನ ಒಳಗಡೆ ನೀವು ಆ ಕಂತಿನ ಹಣವನ್ನು ಪಾವತಿಸಿ ಎರಡೆರಡು ಅದೃಷ್ಟವನ್ನು ತಮ್ಮದಾಗಿಸಿಕೊಳ್ಳಿ. ಸೊ ಈಗಾಗಲೇ 10ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ಗ್ರಾಹಕರ ಟೋಕನ್ ಸಂಖ್ಯೆ ಆ ಮ್ಯಾಜಿಕ್ ಬಾಕ್ಸ್ನ ಒಳಗಡೆ ಇತ್ತು. ಸೊ ಅದಕ್ಕಿಂತಲೂ ಮುಂಚೆ ಈ 6 ಅದೃಷ್ಟವಂತರು 3 ಗಿಫ್ಟ್ ಹ್ಯಾಂಪರ್ಸ್ ಪಡೆದಂತಹ ನಮ್ಮ ಅದೃಷ್ಟವಂತರ ಸಂಖ್ಯೆ, ಅದೇ ರೀತಿ 3 ಉಂಗುರವನ್ನು ಪಡೆದಂತಹ ನಮ್ಮ ಗ್ರಾಹಕರ ಸಂಖ್ಯೆಯನ್ನು ನಾವು ನೇರವಾಗಿ ಮತ್ತೆ ಆ ಮ್ಯಾಜಿಕ್ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಅಂದರೆ ಆ ಪ್ರಮುಖ ಬಹುಮಾನದಲ್ಲಿ ಇವರು ಪ್ರಥಮ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ. 2439 ಕ್ಯಾಮ್ರಾ ಮೂಲಕ ತಾವು ನೋಡ್ಬೋದು. ನಿಮ್ಮ ಟೋಕನ್ ಸಂಖ್ಯೆಯನ್ನು ಮ್ಯಾಜಿಕ್ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. 2439 662 ಅದು ಕೂಡ ಹಾಕಿದ್ದೇವೆ. 1689 ಬಿತ್ತು. 1479 ಅದನ್ನು ಕೂಡ ಹಾಕಿದ್ದೇವೆ. 0301 737 ಈ 6 ಅದೃಷ್ಟಶಾಲಿಗಳ ಟೋಕನ್ ಸಂಖ್ಯೆಯನ್ನು ನಾವು ಮತ್ತೆ ಸೇರಿಸಿದ್ದೇವೆ. ಸೊ ಇನ್ನು ಸಮಯ 10ನೇ ತಾರೀಕಿನ ನಂತರ ಇವತ್ತಿನವರೆಗೆ ದುಡ್ಡು ನೀಡಿದಂತಹ ಗ್ರಾಹಕರ ಟೋಕನ್ ಸಂಖ್ಯೆಯನ್ನು ಸೇರಿಸುವುದು. ಸೊ ಅದನ್ನು ನಾವು ಈ ಲಕ್ಕಿ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. 70,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ಇದೆ. ಇದುವರೆಗೂ 14 ತಿಂಗಳಲ್ಲಿ ನೀವು ಪಾವತಿಸಿದ್ದು ಪ್ರತಿ ತಿಂಗಳು 600 ಹಾಗೆ ಎಷ್ಟು ಅಂತ ಹೇಳಿ ನಿಮಗೆ ಗೊತ್ತು. ಪಡಿತಾ ಇರೋದು 70,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್. ಸೊ ಯಾರಿಗೆ ಆ ಅದೃಷ್ಟ, ಯಾರು ಅದೃಷ್ಟವಂತರು ಎಂಬುದನ್ನು ಆಯ್ಕೆ ಮಾಡಲಿಕ್ಕೆ ಫುಲ್ ಒಮ್ಮೆ ಶಫಲ್ ಮಾಡಿ ಕಂಪ್ಲೀಟ್ ಆಗಿ. ಬೇಜಾರು ಬೇಡ, ಆವಾಗಿನೇ ಆ ಪ್ರೈಸ್ ಸಿಕ್ಕಿದವರಿಗೂ ಕೂಡ ಮೇಲೆ ಅವರ ನಂಬರ್ ಇತ್ತು, ಸೈಡಲ್ಲಿತ್ತು. ಮತ್ತು ಅದರಲ್ಲೂ ವಿಶೇಷವಾಗಿ ಆ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದವರ ನಂಬರನ್ನು ನಾವು ಏನು ಹಾಕ್ತೇವೆ ಮೇಲೆ, ಅದು ಪುನಃ ರಿಪೀಟ್ ಆದರೆ ಅದು ಮತ್ತೆ ಕೇಳೋದೇ ಬೇಡ, ಅದು ಮೇಲೆ ಕಲಿಸಲಿಲ್ಲ, ಶಫಲ್ ಆಗಲಿಲ್ಲ ಎಂಬ ಆ ಒಂದು ಸಂಶಯದ ಮಾತುಗಳು ಬೇಡ. ಸೊ ರೆಡಿಯಾಗಿದೆ ಮ್ಯಾಜಿಕ್ ಬಾಕ್ಸ್, ರೆಡಿಯಾಗಿದೆ. ಅದೃಷ್ಟದ ಪೆಟ್ಟಿಗೆ ರೆಡಿಯಾಗಿದೆ. ಶೇಖರ್ರವರು ರೆಡಿಯಾಗಿ ನಿಂತಿದ್ದಾರೆ. ಆಲ್ಟೋ ಕಾರ್ ತಾನು ಪಡೆಯುವುದು ಮಾತ್ರ ಅಲ್ಲ, ಇನ್ನೊಬ್ಬರಿಗೂ ಕೂಡ ಆ ಅದೃಷ್ಟವನ್ನು ನೀಡುವಂತಹ ಒಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. 70,000 ಮೌಲ್ಯದ ಗಿಫ್ಟ್ ವಾಚರನ್ನು ಪಡೆಯುವಂತಹ ಅದೃಷ್ಟವಂತರು ಯಾರು ಅಂತ ಹೇಳಿ ನೋಡುವ. ಸೊ 2 ಕೈಯನ್ನು ಮತ್ತೊಮ್ಮೆ ತೋರಿಸಿ ಕ್ಯಾಮ್ರಾಕ್ಕೆ, ಸ್ವಲ್ಪ ಬೆರಳುಗಳು ಬಿಡಿಸಿಯೇ ತೋರಿಸಿ, ಸಂಶಯ ಬೇಡ ಎಡೆಯಲ್ಲಿತ್ತು ಬೆರಳು ಅಂಟಿಕೊಂಡಿತ್ತು ಅಂತೇಳಿ. ಜನರಿಗೆ ಈಗ ಯಾವ ರೀತಿಯ ವಿಶ್ವಾಸ ಕೊಟ್ಟರು ಕೂಡ ಅದು ಕಡಿಮೆನೆ ಇವತ್ತಿನ ಈ ತಾಂತ್ರಿಕ ದಿನದಲ್ಲಿ. ಸೊ ನೋಡುವ ಇವತ್ತಿನ 70,000 ಮೌಲ್ಯದ ಆ ಗಿಫ್ಟ್ ವಾಚರನ್ನು ಪಡೆಯುವಂತಹ ಅದೃಷ್ಟವಂತರು ಯಾರು ಅಂತೇಳಿ ಶಫಲ್ ಆಗ್ತಾ ಇದೆ. ದ ವಿನ್ನರ್ ಈಸ್
70,000 ವರ್ತ್ ಗಿಫ್ಟ್ ವಾಚರ್ ಪಡೆದುಕೊಂಡಂತಹ ನಮ್ಮ ಅದೃಷ್ಟವಂತರ ಸಂಖ್ಯೆ 2801 2801 70,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ಅನ್ನ ಅದೃಷ್ಟದ ರೂಪದಲ್ಲಿ ಪಡೆದುಕೊಂಡಿದ್ದಾರೆ. ಆರಿಫ್ ಎಡಪದವ್, ಅಭಿನಂದನೆಗಳು ಆರಿಫ್ ರವರೇ. 70,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ನಿಮ್ಮದಾಗ್ತಾ ಇದೆ. ಸೊ ನಮ್ಮ ಸದಸ್ಯತ್ವವನ್ನು ಪಡೆದು ಶೈನ್ ಎಂಟರ್ಪ್ರೈಸಸ್ ಜೊತೆಗೆ ವಿಶ್ವಾಸವನ್ನಿಟ್ಟು ನಮ್ಮ ಜೊತೆಗೆ ವ್ಯವಹರಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಮುಂದಿನ ಬಾರಿ ಇನ್ನೂ ಕೂಡ ಬಹಳಷ್ಟು ವಿನೂತನ ಯೋಜನೆಯೊಂದಿಗೆ ಶೈನ್ ಎಂಟರ್ಪ್ರೈಸಸ್ ಸಜ್ಜಾಗಿ ನಿಲ್ತಾ ಇದೆ. ಸೊ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು, ನಿಮ್ಮ ನೆರೆಹೊರೆಯವರು ಎಲ್ಲರನ್ನೂ ಕೂಡ ಕರೆದುಕೊಂಡು ಬನ್ನಿ. ಶೈನ್ ಎಂಟರ್ಪ್ರೈಸಸ್ನ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಭಾಗಿಯಾಗಿಸಿ. 2801 ಇವತ್ತಿನ 70,000 ಮೌಲ್ಯದ ಗಿಫ್ಟ್ ವಾಚರ್ನ ಪಡೆದುಕೊಂಡಂತಹ ನಮ್ಮ ಅದೃಷ್ಟಶಾಲಿಯ ಸಂಖ್ಯೆ ಆರಿಫ್ ಎಡಪದವ್ ಅವರನ್ನು ದೂರವಾಣಿ ಮೂಲಕ ನಾವು ನೇರ ಸಂಪರ್ಕವನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಈ ಎಡಪದವು ಮೂಡುಬಿದ್ರೆ ಪ್ರದೇಶ ಬಹಳ ಅದೃಷ್ಟದಲ್ಲಿ ರಾರಾಜಿಸ್ತಾ ಇದೆ. ಬಹಳಷ್ಟು ಬಹುಮಾನಗಳು, ಲಕ್ಷಾಂತರ ಬೆಲೆ ಬಾಳುವಂತಹ ಬೇರೆ ಬೇರೆ ವಿವಿಧ ಸ್ಕೀಮ್ಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಅದೃಷ್ಟ ಬಹಳಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಾಗಿದೆ ಆ ಮೂಡುಬಿದ್ರೆ ಕ್ಷೇತ್ರ. ಸೊ ಎಡಪದವಿನ ಆರಿಫ್ ರವರು ಇವತ್ತು 70,000 ಮೌಲ್ಯದ ಈ ಗಿಫ್ಟ್ ವಾಚರನ್ನು ಪಡೆದರೆ ಅವರನ್ನು ದೂರವಾಣಿ ಮೂಲಕ ನಾವು ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕೆಲವೊಮ್ಮೆ ಕೆಲಸದ ಒತ್ತಡ, ಬಹುಶಃ ಅವರ ದೂರವಾಣಿ ಸಂಖ್ಯೆ ಸಿಗ್ತಾ ಇಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ವೀಕ್ಷಕರೇ, ಇವತ್ತು 14ನೇ ಕಂತು ಮುಕ್ತಾಯ ಆಯಿತು. ಮುಂದಿನ ತಿಂಗಳು 15ನೇ ತಿಂಗಳು ಆಕ್ಟಿವಾ ಹೋಂಡಾ ಸ್ಕೂಟರ್ ಇದೆ. 16ನೇ ತಿಂಗಳಲ್ಲಿ 80,000 ಮೌಲ್ಯದ ಗಿಫ್ಟ್ ವಾಚರ್ ಇದೆ. 17ನೇ ತಿಂಗಳಲ್ಲಿ ಮತ್ತೆ ಆಕ್ಟಿವಾ ಸ್ಕೂಟರ್. 18ನೇ ತಿಂಗಳಲ್ಲಿ ಶೈನ್ ಎಂಟರ್ಪ್ರೈಸಸ್ನ ಈ ಯೋಜನೆಯ ಕೊನೆಯ ಹಾಗೂ ಬಂಪರ್ ಬಹುಮಾನ ನಿಮ್ಮೆಲ್ಲರ ನಿರೀಕ್ಷೆಯ 2 ಬೆಡ್ರೂಮ್ನ ಸುಸಜ್ಜಿತವಾದಂತಹ ಮನೆ ಆ ಬಂಪರ್ ಧಮಾಕ ಡ್ರಾದಲ್ಲಿ ಒಂದು ಅದೃಷ್ಟಶಾಲಿಗೆ ಸಿಗ್ತಾ ಇದೆ. ಸೊ ಅದರ ಜೊತೆಗೆ ಇನ್ನೊಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಶೈನ್ ಎಂಟರ್ಪ್ರೈಸಸ್ ತನ್ನ ಮುಂದಿನ ಆವೃತ್ತಿಯನ್ನ ಮತ್ತೆ ಸಜ್ಜುಗೊಳಿಸ್ತಾ ಇದೆ. ಸೊ ಆದಷ್ಟು ಶೀಘ್ರದಲ್ಲೇ ನಿಮಗೆ ಆ ಶುಭ ಸಂದೇಶವನ್ನ ನೀಡ್ತೇವೆ. ಪ್ರತಿ ತಿಂಗಳಲ್ಲೂ ಕೂಡ ಅತ್ಯಾಕರ್ಷಕ ಬೆಲೆ ಬಾಳುವಂತಹ ಬಹುಮಾನಗಳು, ಸರ್ಪ್ರೈಸ್ ಗಿಫ್ಟ್ಗಳು, ಕೊನೆಗೆ ಬಂಪರ್ ಬಹುಮಾನದ ರೂಪದಲ್ಲೂ ಕೂಡ ಡಬಲ್ ಧಮಾಕ ಇದೆ. ಸೊ ಕಾಯ್ತಾ ಇರಿ. ಮುಂದಿನ ತಿಂಗಳು ಆ ಎಲ್ಲ ಯೋಜನೆಯ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ಖಂಡಿತವಾಗಿಯೂ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಯಾವ ರೀತಿ ಶೈನ್ ಎಂಟರ್ಪ್ರೈಸಸ್ನ ಈ ಪ್ರಥಮ ಆವೃತ್ತಿಯ ಯೋಜನೆಯನ್ನು ನೀವು ಪ್ರೋತ್ಸಾಹಿಸಿದ್ದೀರಿ, ನಮ್ಮನ್ನು ಬೆಂಬಲಿಸಿದ್ದೀರಿ. ಸೊ ಖಂಡಿತವಾಗಿಯೂ ಮುಂದಿನ ಆವೃತ್ತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಗಳೊಂದಿಗೆ ನೀವು ನಮ್ಮನ್ನು ಪ್ರೋತ್ಸಾಹಿಸ್ತೀರಿ, ಬೆಂಬಲಿಸ್ತೀರಿ ಎಂಬ ವಿಶ್ವಾಸ ಖಂಡಿತ ಇದೆ. ಸೊ ನಿಮ್ಮ ಆ ಪ್ರೋತ್ಸಾಹ ಇದೇ ರೀತಿ ಮುಂದುವರಿದರೆ ಖಂಡಿತವಾಗಿಯೂ ಶೈನ್ ಎಂಟರ್ಪ್ರೈಸಸ್ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮನ್ನು ತೃಪ್ತಿಪಡಿಸುವಂತಹ, ನಿಮ್ಮನ್ನು ಸಂತೋಷಪಡಿಸುವಂತಹ ಹಲವಾರು ಯೋಜನೆಗಳನ್ನು ನಿಮ್ಮ ಮುಂದೆ ತಂದು ಇಡಲಿಕ್ಕೆ ತಯಾರಾಗಿ ನಿಂತಿದೆ. ಸೊ ಖಂಡಿತವಾಗಿಯೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಮುಂದಿನ ತಿಂಗಳು ಆಕ್ಟಿವಾ ಹೋಂಡಾ ಸ್ಕೂಟರ್ನೊಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಹುಷಾರಾಗಿರಿ. ನೆನಪಿಡಿ, 10ನೇ ತಾರೀಕಿನ ಒಳಗಡೆ ದುಡ್ಡನ್ನು ನೀಡಿ ಸರ್ಪ್ರೈಸ್ ಗಿಫ್ಟನ್ನು ಕೂಡ ಪಡೆಯಿರಿ. ಸೊ ಮುಂದಿನ ತಿಂಗಳು ಆಕಾಶ್ ಅವರು ಮತ್ತೆ ಬರ್ತಾರೆ ಈ ವೇದಿಕೆಯಲ್ಲಿ ತನ್ನ ವಿನೂತನ ಶೈಲಿಯ ನಿರೂಪಣೆಯೊಂದಿಗೆ ನಿಮ್ಮನ್ನು ಮನರಂಜಿಸಲು ಆಕಾಶ್ ಅವರು ಇರ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಥ್ಯಾಂಕ್ ಯು.